ಕರ್ನಾಟಕ ಸರ್ಕಾರದ ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತದ ಮೂಲಕ ಮಂಜನಾಡಿದ ಮೊಂಟೆ ಪದವು ಪರಿಸರ ನಿರ್ಮಾಣ ಆಯಿನ ಮೆಟ್ರಿಕ್ ಬೊಕ್ಕದ ಬಾಲಕಿಯರನ ವಿದ್ಯಾರ್ಥಿ ನಿಲಯಗೆ ಶಾಸಕರು UT ಖಾದರ್ ಬುಧವಾರ ಕಾಂಡೆ ಭೇಟಿ ಕೊಡದು ಪರಿಶೀಲನೆ ನಡೆಪಾಯಿರು. ಸ್ಟೂಡೆಂಟ್ಸ್ ಇರ್ತಾರೆ, ಸೆಕ್ಯೂರಿಟಿ ಕರೆಕ್ಟಾಗಿ ಬೇಕು ಅಲ್ವಾ? ಸೆಕ್ಯೂರಿಟಿ ಎಲ್ಲ ಬೇಕಲ್ಲ. ಎಷ್ಟು ಸ್ಟೂಡೆಂಟ್ ನಿಲ್ಬೋದು? 75 ಸ್ಟೂಡೆಂಟ್ಸ್. ಬೆಡ್ ಇದೆ. ಟೋಟಲ್ ಎಷ್ಟು ಕಾಸ್ಟ್ ಇದು? 475 ಮಕ್ಕಳಿಗೆ 400. ಎಷ್ಟಿದೆ ನೀರು? ಎಷ್ಟಿದೆ ನೀರಿಗೆ ಸಮಸ್ಯೆ ಇಲ್ಲ, ಇದೆ 2 ಇಂಚ್ ಇದೆ. ಎಲ್ಲಿ ಸಿಕ್ಕಿದೆ ನೀರು? 2 ಇಂಚ್ ನೀರು ಸಿಕ್ಕಿದೆ. ಇದೆ ನೀರಿಗೆ ನಾವು ಕನ್ಸ್ಟ್ರಕ್ಷನ್ಗೆಲ್ಲ ಅದೇ ನೀರು. ಈ ಹೊರತು ಮಾಧ್ಯಮ ಪ್ರತಿನಿಧಿ ನಕಲ್ಡ ಪಾತ್ರನ UT ಖಾದರ್ ಮಂಜನಾಡಿದ ಮೊಂಟೆ ಪದವು ಪರಿಸರ ನಿರ್ಮಾಣ ಆಯಿನ ಈ ವಿದ್ಯಾರ್ಥಿ ನಿಲಯ ಈ ಪರಿಸರದ ತನ್ನ ಕ್ಷೇತ್ರದ ವಿದ್ಯಾರ್ಥಿಗಳ ಹೆಚ್ಚಿಗೆ ಪಿದಯಿ ಉಳಿದ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆವಡು ಪಂಪಿನ ಉದ್ದೇಶದ ನಿರ್ಮಾಣ ಆತಂಡು. ನಮ್ಮ ಪರಿಸರ ಶೈಕ್ಷಣಿಕವಾದಿ ಎಡ್ಡೆ ದುಂಬರಿದಂಡು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳು ನನಲ ಶೈಕ್ಷಣಿಕವಾದ ದುಂಬು ಬರಡು ಪಂಪಿನ ದೃಷ್ಟಿಡು ಈತನಿಗೆ ಬಾಡಿಗೆ ಕಟ್ಟಡ ವಿದ್ಯಾರ್ಥಿ ನಿಲಯ ಶುರು ಮಲ್ತದು ನನ್ನ ದುಂಬಗ ಅಕ್ಲೆಗೆ ಶಾಶ್ವತ ಕಟ್ಟಡ ಒದಗಾದು ನೆಮ್ಮದಿದ ಪರಿಸರಡು ಎಡ್ಡೆ ಶಿಕ್ಷಣ ಪಡೆಯಲಕ ಆವಡು ಪಂಪಿನವು ನಮ್ಮ ಉದ್ದೇಶ. ಮುಲ್ಪದ ಮಾತಾ ವ್ಯವಸ್ಥೆಯಲು ಸರಿ ಆಯ್ಬೊಕ್ಕ ಬೇಗಡೆ ಇಂದೇನು ಉದಿಪನಲ ನಡಪಾಯರ ಉಲ್ಲಾ ಪಡೆದು ತೆರಿಪಾಯರು. ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ನಿಲಯ ಬಂದು ಬಹುಶಃ ಇವತ್ತು ನಾವು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇವೆ. ಮಂಜನಾಡಿ ಗ್ರಾಮದ ಮೊಂಟೆಬೋ ಪ್ರದೇಶದಲ್ಲಿ ನಾವಿವತ್ತು ಇದನ್ನು ನಿರ್ಮಾಣ ಮಾಡಿದ್ದ. ಇದರ ಉದ್ದೇಶ ಏನಂತ ಹೇಳಿದರೆ, ಮಂಗಳೂರು ಕ್ಷೇತ್ರ ಶೈಕ್ಷಣಿಕವಾದ ಒಂದು ಕೇಂದ್ರವಾಗಿದೆ. ಇಲ್ಲಿ ಡಿಗ್ರಿ ಕಾಲೇಜ್, ಯೂನಿವರ್ಸಿಟಿ, PG ಕಾಲೇಜ್, ಮೆಡಿಕಲ್ ಕಾಲೇಜ್, ಪ್ಯಾರಾಮೆಡಿಕಲ್ ಕಾಲೇಜ್ ಎಲ್ಲ ಕಾಲೇಜುಗಳು ಕೂಡ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿದೆ. ಈ ಒಂದು ಹಾಸ್ಟೆಲ್ ನಿರ್ಮಾಣದಿಂದ ನನ್ನ ಕ್ಷೇತ್ರದ ಮತದಾರರಿಗಿಂತಲೂ ಕೂಡ ಬೇರೆ ಊರಿನವರಿಗೆ ಅದು ಪ್ರಯೋಜನ ಆಗಲಿಕ್ಕೆ ನಾವು ಮಾಡಿದಂಥ. ಇವತ್ತು ಈ ಒಂದು ನಮ್ಮ ಕ್ಷೇತ್ರದ ಉದ್ದಕ್ಕೂ ಶೈಕ್ಷಣಿಕ ಸಂಸ್ಥೆಗೆ ಶಿಕ್ಷಣಿಕ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡದವರು ಕಲೀಲಿಕ್ಕೆ ನೆಮ್ಮದಿಯಿಂದ ಕಲಿಬೇಕು. ಅವರಿಗೆ ಆರ್ಥಿಕವಾದ ಚಿಂತನೆ ಇವತ್ತು ಪರಿಸ್ಥಿತಿ ಕಷ್ಟದ ಪರಿಸ್ಥಿತಿ ಆಗಬಾರ್ದು. ಅದಕ್ಕಾಗಿ ಬಹುಶಃ ಈಗಾಗಲೇ ಬಾಡಿಗೆ ಕಟ್ಟಡದಲ್ಲಿ ಒಂದು ಹಾಸ್ಟೆಲ್ ಈಗಾಗಲೇ ಪ್ರಾರಂಭ ಆಗಿದೆ. ಇದಕ್ಕೊಂದು ಶಾಶ್ವತವಾದ ಅತ್ಯುತ್ತಮವಾದ ಕಟ್ಟಡವನ್ನು ಕಟ್ಟಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅವರಿಗೆ ನೆಮ್ಮದಿಯ ಒಂದು ಶಿಕ್ಷಣ ಮಾಡುವಂಥ ವ್ಯವಸ್ಥೆ ಇವತ್ತು ಮಾಡುವ ಉದ್ದೇಶವೇ ಈ ಒಂದು ಹಾಸ್ಟೆಲನ್ನು ಇಲ್ಲಿ ನಿರ್ಮಾಣ ಮಾಡಿದ್ದು. ಇದು ಇವತ್ತು ಪೂರ್ತಿಗೊಂಡಿದೆ. ಇದೊಂದು ನಾವು ವೀಕ್ಷಣೆ ಮಾಡಿ ಏನು ಸಣ್ಣ ಪುಟ್ಟ ಕರೆಕ್ಷನ್ ಆಗಬೇಕಾ ಅದನ್ನು ನಾವು ಸಂಸ್ಥೆಯವರಿಗೆ ಹೇಳಿದ್ದೇವೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಈ ಪರಿಸರ ಪಂಗಡದ ವಿದ್ಯಾರ್ಥಿಗಳು ಯಾರು ಇವತ್ತು ಬಾಡಿಗೆಯಲ್ಲಿ ಇವತ್ತು ಹಾಸ್ಟೆಲಲ್ಲಿ ನಿಲ್ತಾ ಇದ್ದಾರಾ ಅವ್ರಿಗೆ ಇಲ್ಲಿಗೆ ಕರೆಸಿ ಅವರಿಗೆ ಉತ್ತಮವಾದ ವ್ಯವಸ್ಥೆ ಇವತ್ತು ಮಾಡಲಾಗುವುದು. ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೇಲುಸ್ತುವಾರಿ ಸಮಿತಿಗೆ ಅಂತ ನೋಡಿಕೊಳ್ಳಲಿಕ್ಕೆ ಉತ್ತಮ ಸಮಿತಿಗೂ ನೋಡಿಕೊಂಡು ಸಹಕಾರ ಕೂಡ ಕೊಡಲಾಗುವುದು. ಸೊ ಇವತ್ತನ್ನು ವೀಕ್ಷಣೆ ಮಾಡಿದ್ದೇವೆ. ಕೆಲವೊಂದು ನಮ್ಮ ಕೆಲವು ವಿಚಾರ ನಾವು ಹೇಳಿದ್ದೇವೆ. ಅದೆಲ್ಲ ಸರಿಪಡಿಸಿದಂಥವರೇ ಅದನ್ನು ಹ್ಯಾಂಡ್ ಓವರ್ ಮಾಡಿ ಕನಿಷ್ಠ ಇದರ ಮೇಂಟೆನೆನ್ಸನ್ನು ಕೂಡ ಯಾರು ಇವತ್ತು ಕಟ್ಟಿದ್ದಾರೆ ಅವರು ಕೆಲವು ವರ್ಷವನ್ನು ಕೂಡ ಮಾಡಬೇಕಂತ ನಾವು ಹೇಳಿದ್ದೆ. ಎಲ್ಲೂ ಸರಿಯಾದ ನಂತರ ವಿದ್ಯಾರ್ಥಿಗಳು ಇಲ್ಲಿ ಪ್ರಾರಂಭ ಆಗಿ ನಂತರ ಉದ್ಘಾಟನಾ ಕಾರ್ಯ ಹಮ್ಮಿಕೊಳ್ತೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಪ್ರಧಾನ ಕಾರ್ಯದರ್ಶಿಯಾದ ನೇಮಕ ಆಯಿನ NS ಕರೀಮ್ರಿಗೆ ಉಂದುವೆ ಪೊರ್ತು ಶಾಸಕರು UT ಖಾದರ್ ಶಾಲು ಪದೇತದ ಅಭಿನಂದನೆ ಸಂದಾಯರು. ಮಂಜನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಸ್ರಿನಾ ಇಕ್ಬಾಲ್, ಮಾಜಿ ಅಧ್ಯಕ್ಷರು ಇಸ್ಮಾಯಿಲ್ ದೊಡ್ಡಮನೆ, ಮಹಮ್ಮದ್ ಅಸೈ, ಪಂಚಾಯತ್ ಸದಸ್ಯರು ಮೊಯ್ದೀನ್ ಕುಂಜಿ ಮರಾಠಿ ಮೂಲೆ, ಅತಾವುಲ್ಲಾ ಪ್ರತಿಪಾಡಿ, ಆಸಿಫ್, ಇಸ್ಮಾಯಿಲ್, ಅಬ್ದುಲ್ ಖಾದರ್, ಜಯಂತಿ, ತಾಲೂಕು ಪಂಚಾಯತದ ಮಾಜಿ ಸದಸ್ಯರು ಅಹಮದ್ ಕುಂಜಿ ನೆಕ್ಕರೆಬಾವ, ಕಾಂಗ್ರೆಸ್ ಮುಖಂಡರು ಹನೀಫ್ ಮೊಂಟೆಪದವು, ಮೋನು ಕಲ್ಕಟ್ಟ, ಇಫ್ತಿಕಾರ್ ಇಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು.